ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಡಳಿತ ಉತ್ತಮವಾಗಿದ್ದರೆ ಅವರು ಸಂಜೆಯ ವೇಳೆಗೆ ಈಶ್ವರಪ್ಪ ಅವರನ್ನು ವಜಾಗೊಳಿಸಲಿ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದ ವೇಳೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಹಿರಿಯ ಕ್ಯಾಬಿನೆಟ್ ಮಂತ್ರಿಯೊಬ್ಬರು ಸರ್ಕಾರದ ಆಡಳಿತದ ಬಗ್ಗೆ ಬಹಿರಂಗವಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಇದು ಅವರ ಆಂತರಿಕ ವಿಷಯವಾಗಿದೆ. ಆದರೆ ಅವರಿಗೆ ಮುಖ್ಯಮಂತ್ರಿಯ ಮೇಲೆ ವಿಶ್ವಾಸವೇ ಇಲ್ಲ ಎಂದರು. ರಾಜ್ಯದಲ್ಲಿ ಆಡಳಿತವು ಸಂಪೂರ್ಣವಾಗಿ ಕುಸಿದಿದೆ. ಅಧಿಕಾರಿಗಳು ಕೆಲಸ ಮಾಡಲು ಸಾಧ್ಯವಿಲ್ಲ. ಅವರನ್ನು 3 ರಿಂದ 6 ತಿಂಗಳಲ್ಲಿ ವರ್ಗಾಯಿಸಲಾಗುತ್ತಿದೆ. ಒಬ್ಬ ಸಚಿವರಿಗೆ ಮುಖ್ಯಮಂತ್ರಿ ಬಗ್ಗೆ ವಿಶ್ವಾಸವಿಲ್ಲ. ಇತಿಹಾಸದಲ್ಲಿ ಯಾವ ಮಂತ್ರಿಯೂ ಮುಖ್ಯಮಂತ್ರಿಯ ಆಡಳಿತವನ್ನು ಪ್ರಶ್ನಿಸಿಲ್ಲ. ಮುಖ್ಯಮಂತ್ರಿ ಸರಿಯಾಗಿಲ್ಲ ಎಂದು ಈಶ್ವರಪ್ಪ ಬಹಿರಂಗಪಡಿಸಿದ್ದಾರೆ ಎಂದಿದ್ದಾರೆ. ಇದು ಒಬ್ಬ ಸೀನಿಯರ್ ಮೋಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಸರ್ಕಾರದ ಆಡಳಿತದ ಬಗ್ಗೆ, ಸರ್ಕಾರ ಏನು ನಡೀತಾ ಇದೆ ಅಂಥೇಳಿ ಬಿಚ್ಚಿ ಯಾರು ಪ್ರಮಾಣ ವಚನವನ್ನು ಬೋಧನೆ ಮಾಡಿದ್ರು ಅವ್ರಿಗೆ ಪತ್ರ ಬರೆದಿದ್ದಾರೆ. ಅವ್ರು ಹೈಕಮಾಂಡ್ ಬರ್ಕೊಳ್ಳಿ, ಬೇರೆ ಯಾರು ಬೇಕಾದ್ರೂ ಅವರು ಲೆಟ್ರ್ ಬರ್ಕೊಳ್ಳಿ, ನಮಗದು ಅವರ ಆಂತರಿಕವಾದಂಥ ವಿಚಾರ. ಆದರೆ ಇಲ್ಲಿ ಒಬ್ಬ ಕಾನ್ಸ್ಟಿಟ್ಯೂಷನ್ ಹೆಡ್ಗೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಹೇಳಿರೋದು, ಅಡ್ಮಿನಿಸ್ಟ್ರೇಷನ್ ಫುಲ್ಲು ಕೊಲ್ಯಾಪ್ಸ್ ಆಗಿದೆ, ಆಫೀಸರ್ಸು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. 3 ತಿಂಗಳು 6 ತಿಂಗಳಿಗೆಲ್ಲ ಆಫೀಸರ್ಸ್ಗಳೆಲ್ಲ ಬದಲಾವಣೆ ಆಗ್ತಾಯಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಪವರ್ ಸೆಕ್ರೆಟರಿ ಇರ್ಬೋದು, ಇನ್ನೊಬ್ರು ಇರ್ಬೋದು. ಬರೀ 3 ತಿಂಗಳು 6 ತಿಂಗಳಿಗೆ ಆಯಿತು ಅಂತಂದರೆ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ತದೆ? ಸೊ ಇದೆಲ್ಲ ಬಿಂಬಿಸ್ತಾ ಇದೆ. ಸೊ ಅದರಿಂದ ಚೀಫ್ ಮಿನಿಸ್ಟರ್ ಬಗ್ಗೆ ಒಬ್ಬ ಮಂತ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಯಾರೊಬ್ಬ ಮಿನಿಸ್ಟ್ರು ಇಲ್ಲಿವರೆಗೂ ಒಬ್ಬ ಚೀಫ್ ಮಿನಿಸ್ಟರ್ ಆಡಳಿತದ ಬಗ್ಗೆ ಕ್ವಶನ್ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಚರಿತ್ರೆ ಇದು ಇದರಲ್ಲಿ